ನಮಸ್ಕಾರ. ಬನ್ನಿ ವೀಕ್ಷಕರ, ಈ ವಾರದ ವಿಶೇಷ ಅನಾವರಣ ಕಾರ್ಯಕ್ರಮಕ್ಕೆ ಅತ್ಯಂತ ಆತ್ಮೀಯ ಸ್ವಾಗತ. ಬಂಧುಗಳೇ, ಬದುಕು ಹೇಗೆ ಇರಬೇಕೆಂದರೆ ಬೆಳಿಗ್ಗೆ ಎದ್ದಾಗ ದೃಢ ನಿರ್ಧಾರವಿರಬೇಕು, ರಾತ್ರಿ ಮಲಗುವಾಗ ಆತ್ಮ ತೃಪ್ತಿ ಇರಬೇಕಂತೆ, ಹಿಡಿದ ಕೆಲಸವನ್ನು ಬಿಡದೆ ಮಾಡಬೇಕಂತೆ. ಅಂಥ ಛಲವಾದಿ ಕನಸುಗಾರ, ಕಾಸರಗೋಡಿನ ಬಹುಮುಖಿ ಸಂಘಟಕ, ಪ್ರಚಾರದ ಪ್ರದರ್ಶನಕ್ಕೆ ಪ್ರಯತ್ನವನ್ನೇ ಮಾಡದೆ ಸದಾ ಕ್ರಿಯಾಶೀಲವಾಗಿರುವಂತಹ ಓರ್ವ ಅಸಾಮಾನ್ಯ ವ್ಯಕ್ತಿ. ಬನ್ನಿ ಆ ವ್ಯಕ್ತಿಯ ಬದುಕು ಬದಲಾವಣೆಗಳ ಅನಾವರಣ ಮಾಡೋಣ. ನಾನು ರವಿ ನಾಯ್ಕಾಪು. ಬಡ ಸಂಸಾರಕ್ಕೆ ಹೆಗಲಾಗಲು ಒಂದೊಮ್ಮೆ ನೇಗಿಲು ಹೊತ್ತ ರೈತ. ಬದುಕೆಂಬ ಬಂಡಿಯನ್ನೋಡಿಸಲು ಮುಂದೆ ಕಟ್ಟಿದ ವೇಷಗಳು ಒಂದೆರಡಲ್ಲ. ಒಂದೆಡೆ ಕುಟುಂಬದ ದಾರ ಪೋಣಿಸುವ ಹೆಣಗಾಟ, ಆದರೆ ಆಗಲು ಸಮಾಜದ ಕೂಗಿಗೆ ಸ್ಪಂದಿಸುವ ಹುಟ್ಟಿನಿಂದಲೇ ಬಂದ ಗುಣ. ಜೀವನ ನಿರ್ವಹಣೆಗಾಗಿ ಬಹುವಿಧ ವೇಷ ಕಟ್ಟುವಾಗಲೂ ಸಾಮಾಜಿಕ ವಿಷಯಗಳು ಬಂದಾಗ ಆ ವ್ಯಕ್ತಿಯು ಕುಟುಂಬದ ಬೇಲಿಯಿಂದ ಹೊರಗುಳಿಯುತ್ತಾರೆ. ವ್ಯವಸ್ಥೆಯ ಅವ್ಯವಸ್ಥೆ ವಿರುದ್ಧ ದನಿ ಏರಿಸುವವರು. ಪ್ರಚಾರದ ಪ್ರದರ್ಶನ ಅವರಿಗಿಷ್ಟವಿಲ್ಲ. ಅಲ್ಲದಿದ್ದರೂ ಅನೇಕ ಮಂದಿಗೆ ಸಾಕಷ್ಟು ಪ್ರಚಾರ ನೀಡಿ ಸಮಾಜದ ಮುಖ್ಯವಾಹಿನಿಗೆ ಕರೆತಂದಿರುವ ಓರ್ವ ಪತ್ರಕರ್ತನಿಗೆ ಪ್ರಚಾರದ ಕೀಳು ಹುಟ್ಟುವುದೇ ನೇಪಥ್ಯವೇ ಅವರಿಗೆ ಪಥ್ಯವಾಗುತ್ತಿತ್ತು. ಆದರೆ ಕಾಸರಗೋಡು ಜಿಲ್ಲೆಯ ಇತಿಹಾಸದ ಪುಟಗಳಲ್ಲಿ ಈ ವ್ಯಕ್ತಿಯು ಅಳಿಸಲಾರದ ಹೆಸರನ್ನು ಉಳಿಸಿದ್ದಾರೆ ಎಂದರೆ ಅತಿಶಯೋಕ್ತಿಯಲ್ಲ. ಇನ್ನು ಕಾತರಕ್ಕೆ ಕಾಯದೆ ಆ ವ್ಯಕ್ತಿಯ ಹೆಸರನ್ನು ನೇರವಾಗಿಯೇ ಉಲ್ಲೇಖಿಸುತ್ತಿದ್ದೇವೆ. ಹೌದು, ಕಾಸರಗೋಡಿನ ಕನ್ನಡ ಸಂಘಟಕ, ಹೋರಾಟಗಾರ, ಸಮಾಜ ಸೇವಕ, ಸಾಂಸ್ಕೃತಿಕ ನಾಯಕ, ಹಳೆ ಕಾಲದ ಪತ್ರಕರ್ತ ಕೆ ಭಾಸ್ಕರ ಕಾಸರಗೋಡು. ಭಾಸ್ಕರ ಕಾಸರಗೋಡು ಅಥವಾ ಪ್ರತಿಸೂರ್ಯ ಭಾಸ್ಕರ ಅನ್ನುವುದು ಕಾಸರಗೋಡಿಗೆ ಚಿರಪರಿಚಿತ ಹೆಸರು. ದಶಕದ ಹಿಂದಿನವರೆಗೆ ಉದ್ದನೆಯ ಗಡ್ಡ ಇಳಿಬಿಡುತ್ತಿದ್ದುದರಿಂದ ಗಡ್ಡ ಭಾಸ್ಕರ ಅಂದರು ಇವರೇ ಹೌದು. ಎಲ್ಲೆಲ್ಲೋ ಗರಿಬಿಚ್ಚಿ ಹಾರಾಡಿದವರು, ವಿವಿಧ ಕ್ಷೇತ್ರಗಳಲ್ಲಿ ಮಿಂಚಿದವರು, ಕಾಸರಗೋಡಿನ ಕನ್ನಡಿಗರ ಸಮಸ್ಯೆ ಪರಿಹಾರಕ್ಕೆ ಬೆನ್ನೆಲುಬಾದವರು, ಹೆಚ್ಚೇಕೆ ಕಾಸರಗೋಡು ಜಿಲ್ಲೆ ರೂಪೀಕರಣಕ್ಕೆ ಕಾರಣವಾದ ಹೋರಾಟಗಳಲ್ಲೊಂದರ ಪ್ರಮುಖ ರೂವಾರಿಯಾಗಿದ್ದವರು. ಆದರೆ ಎಲ್ಲೂ ತನ್ನ ಹೆಸರು ದಾಖಲಾಗಿದೆಯೇ ಎಂದು ಗಮನಿಸುವ ಗೋಜಿಗೆ ಹೋಗದೆ ಮುಂದಿನ ಸಮಾಜಮುಖಿ ಕಾರ್ಯಕ್ಕೆ ಧುಮುಕುವವರು ಈವರೆಗೆ ಹಾಗೆ ಧುಮುಕಿದವರು ಕೂಡ. ಒಂದಂತೂ ಸತ್ಯ, ಮಾತು ಮಾತಿಗೆ ಹೋರಾಟವೆಂಬ ಹಾರಾಟ ಮಾಡುವ ಹೋರಾಟಗಾರರ ಮುಂದೆ ಈ ವ್ಯಕ್ತಿಯು ಅಪ್ಪಟ ಕನ್ನಡ ಸಂಘಟಕನಾಗಿ 4 ಮಂದಿಗೆ ಉಪಕಾರಿಯಾಗುತ್ತಾರೆ. ಒಂದೊಮ್ಮೆ ರಾಜಕೀಯ ಕ್ಷೇತ್ರದಲ್ಲಿ ಹಂತ ಹಂತವಾಗಿ ಮೇಲಕ್ಕೇರಿ ರಾಜ್ಯ ಮಟ್ಟದವರೆಗೆ ಮಿಂಚಿದವರು. ಆದರೆ ಬದುಕೆಂದರೆ ನದಿಯ ಹಾಗೆ ಕೊನೆಯಿಲ್ಲದ ಪಯಣ. ಯಾವುದು ನಮ್ಮ ಜೊತೆ ಶಾಶ್ವತವಾಗಿ ಉಳಿಯುವುದಿಲ್ಲ. ಉಳಿಯುವುದು ಒಂದೇ ಹೃದಯ ತಟ್ಟಿದ ನೆನಪುಗಳು ಮಾತ್ರವೆಂದು ನಂಬಿರುವ ಈ ಮನುಷ್ಯ ಒಂದನ್ನು ಶಾಶ್ವತವಾಗಿ ಉಳಿಸಲು ಹೆಣಗಾಡಿದವರಲ್ಲ. ಸಮಾಜಕ್ಕೇನಾದರೂ ಮಾಡಬೇಕು, ಅದಕ್ಕೆ ಇಂಥ ಕ್ಷೇತ್ರ, ಇಂಥ ಸ್ಥಾನವೇ ಬೇಕೆಂದಿಲ್ಲ ಎಂದು ನಂಬಿದವರು. ದಶಕಗಳ ಕಾಲ ಪತ್ರಿಕಾ ರಂಗದಲ್ಲಿ ಶೋಭಿಸಿದರು. ಕಾಸರಗೋಡಿನಲ್ಲಿ ಸ್ವಂತವಾಗಿ ಕನ್ನಡ ಪತ್ರಿಕೆಯನ್ನಾರಂಭಿಸಿ ಇಲ್ಲಿನ ಭಾಷಾಭಿಮಾನಿಗಳ ಸಮರಕ್ಕೆ ಹೆಗಲಾದರು. ಮುಂದೆ ಬೇರೆ ಬೇರೆ ಸಂಘಟನೆಗಳನ್ನು ಕಟ್ಟಿಕೊಂಡರು. ಕಾಸರಗೋಡಿನ ಕನ್ನಡಿಗರ ಬಗ್ಗೆ ಆ ಮನಸ್ಸು ಎಂದೂ ತುಡಿಯುತ್ತಿತ್ತು, ಮಿಡಿಯುತ್ತಿತ್ತು. ಇದಕ್ಕಾಗಿಯೇ ತನ್ನ ರಾಜಕೀಯ, ಪತ್ರಿಕಾ, ಸಂಘಟನಾತ್ಮಕ ಬದುಕನ್ನು ಮುಡಿಪಾಗಿಟ್ಟಿದ್ದರು. ಬಹಳ ಆಸಕ್ತಿ ಅಂದರೆ ನನಗೆ ಪತ್ರಿಕೆಯನ್ನು ಓದುವಂಥದ್ದು. ಸಾಮಾಜಿಕ ಕ್ಷೇತ್ರದಲ್ಲಿ, ಧಾರ್ಮಿಕ ಕ್ಷೇತ್ರದಲ್ಲಿ, ಸಂಸ್ಕೃತ ಕ್ಷೇತ್ರಗಳಲ್ಲಿ ಕೆಲಸ ಮಾಡುವಂಥದ್ದು ಬಹಳ ಆಸಕ್ತಿಯ ವಿಷಯ. ಆ ಸಂದರ್ಭದಲ್ಲಿ ರಾಜಕೀಯಕ್ಕೆ ಪ್ರವೇಶ ಮಾಡಿ ರಾಜಕೀಯ ಪಕ್ಷದಲ್ಲಿ ಬಹಳಷ್ಟು ದುಡಿದು ಕಾಸರಗೋಡು ಜಿಲ್ಲೆಗೆ ಬೇಕಾಗಿ ಆ ಪಕ್ಷ, ನಾನು ಪ್ರತಿನಿಧೀಕರಿಸುತ್ತಿರುವಂತಹ ಪಕ್ಷದ ಧೀಮಂತ ನಾಯಕರಾದಂತಹ ಶಂಕರ ಆಳ್ವಾಗಿರ್ಬೋದು, ಉಮಾನಾಥ್ ರಾವ್ ಆಗಿರ್ಬೋದು, TRK ಭಟ್ ಆಗಿರ್ಬೋದು, ಮಡಿಕೈ ಕಮ್ಮಾರನಾಗಿರ್ಬೋದು, ಅವರ ನೇತೃತ್ವದಲ್ಲಿ ಕಾಸರಗೋಡು ಜಿಲ್ಲೆಗೆ ಬೇಕಾಗಿ ನಿರಂತರ 5 ದಿನಗಳ ಕಾಲ ಅಹೋರಾತ್ರಿ ನಡೆಸಿದಂತಹ ಉಪವಾಸ ಸತ್ಯಾಗ್ರಹದಲ್ಲಿ ಅತಿ ಕಿರಿಯ ಅಂದರೆ ಸರಿಸುಮಾರು 24 ವರ್ಷಗಳ ಪ್ರಾಯದಲ್ಲಿ ಈ ಸತ್ಯಾಗ್ರಹದಲ್ಲಿ ಪಾಲ್ಗೊಂಡಂತಹ ಒಂದು ಸಂದರ್ಭವನ್ನು ಈ ಸಂದರ್ಭದಲ್ಲಿ ನಾನು ನೆನೆಸಿಕೊಳ್ತಿದ್ದೇನೆ.
ಮುಂದಕ್ಕೆ ರಾಜಕೀಯ ಪಕ್ಷದ ಎಲ್ಲ ಹೋರಾಟಗಳಲ್ಲಿ ಮುಂಚೂಣಿಯಲ್ಲಿದ್ದಂತಹ ಯುವ ಪೂರ್ವ ನಾಯಕರಲ್ಲಿ ನಾನು ಕೂಡ ಒಬ್ಬನಾಗಿದ್ದೆ. ಭಾರತೀಯ ಜನತಾ ಪಕ್ಷ ಅಂತಲೇ ಹೇಳ್ಬೋದು ಈಗಿನ. ಆ ಸಂದರ್ಭದಲ್ಲಿ ಆ ಪಕ್ಷ ಕೈಗೊಂಡಿರುವಂತಹ ಎಲ್ಲ ಜವಾಬ್ದಾರಿಗಳನ್ನು ನಿಷ್ಠೆಯಿಂದ ನಿಭಾಯಿಸಿ ಸಾಮಾಜಿಕ ಮಟ್ಟದಲ್ಲಿ ತಳಮಟ್ಟದಲ್ಲಿರುವಂತಹ ಜನರ ಸಮಸ್ಯೆಗಳಿಗೆ, ಅವರ ಬೇಡಿಕೆಗಳಿಗೆ ಯಾವುದೇ ಸರ್ಕಾರಿ ಕಚೇರಿಗಳಿರಬಹುದು, ಇನ್ನಿತರ ಕಚೇರಿಗಳಿರಬಹುದು, ಅಲ್ಲಿ ಅವರ ಸಮಸ್ಯೆಗಳಿಗೆ ಪೆನ್ಷನ್ ಆಗಿರಬಹುದು, ಇನ್ನಿತರ ಅರ್ಜಿಗಳನ್ನು ಸಲ್ಲಿಸಿ ಅದರ ಸೌಲಭ್ಯಗಳನ್ನು ಪಡೆಯುವಂಥ ಸಂದರ್ಭದಲ್ಲಿ ಮುಂಚೂಣಿಯಲ್ಲಿದ್ದು ಕೆಲಸ ಮಾಡಿದಂತಹ ಆ ದಿನಗಳಿದೆ. ಅದೇ ರೀತಿ ಆ ಸಂದರ್ಭದಲ್ಲಿ ಕಾಸರಗೋಡಿನಲ್ಲಿ ನಿಮಗೆ ಗೊತ್ತಿರಬಹುದು, ಕನ್ನಡದ ಆ ಒಂದು ಏನು ನಮ್ಮ ಕೇರಳದಲ್ಲಿ ಕನ್ನಡಿಗರೇ ಆಗುವಂತಹ ದಬ್ಬಾಳಿಕೆ, ಪಕ್ಷಪಾತ ನೀತಿ, ಅದನ್ನು ಆರಂಭದಲ್ಲೇ ವಿರೋಧಿಸಿಕೊಂಡು ಬಂದಂತಹ ಓರ್ವ ವ್ಯಕ್ತಿ ನಾನಾಗಿದ್ದೆ. ಈ ಸಂದರ್ಭದಲ್ಲಿ ನಾನು ತಿಳಿದ ಮಟ್ಟಿಗೆ 1978 ನನ್ನ ತಿಳುವಳಿಕೆ ಕಾಸರಗೋಡಿನಲ್ಲಿ ಕನ್ನಡ ಮಕ್ಕಳಿಗೆ ಮಲಯಾಳವನ್ನು ಕಲಿಸಬೇಕೆಂಬುದಾಗಿ ಸರ್ಕಾರ ಪುಸ್ತಕಗಳನ್ನು ತಂದು ಹಾಕಿದಾಗ ಆ ಪುಸ್ತಕಗಳನ್ನು ಕನ್ನಡ ಸಂರಕ್ಷಣಾ ಸಮಿತಿ ಎಂಬ ಸಂಘಟನೆಯನ್ನು ರೂಪೀಕರಿಸಿಕೊಂಡು ಕಾಸರಗೋಡು ಚಿನ್ನ ಅವರ ಮತ್ತು ನನ್ನ ನೇತೃತ್ವದಲ್ಲಿ ಸುಮಾರು 3,000 ವಿದ್ಯಾರ್ಥಿಗಳನ್ನು, ಯುವಕರನ್ನು, ಕನ್ನಡ ಭಾಷಾಭಿಮಾನಿಗಳನ್ನು ಸೇರಿಸಿಕೊಂಡು ಜಿಲ್ಲಾಧಿಕಾರಿವರೆಗೆ, ಕಚೇರಿವರೆಗೆ ಮಾರ್ಚನ್ನು ಮಾಡಿದಂಥ ಒಂದು ಐತಿಹಾಸಿಕ ಸತ್ಯಾಗ್ರಹ. ಆ ಸತ್ಯಾಗ್ರಹದಲ್ಲಿ ಆ ಮಲಯಾಳ ಪುಸ್ತಕವನ್ನು ಸುಟ್ಟು ಹಾಕಿ ಪ್ರತಿಭಟನೆ ಮಾಡಿ ಕೊನೆಗೆ ಸರ್ಕಾರ ಎಚ್ಚೆತ್ತುಕೊಂಡು, ಅಧಿಕಾರಿಗಳು ಎಚ್ಚೆತ್ತುಕೊಂಡು ಆ ಪುಸ್ತಕವನ್ನು ಹಿಂಪಡೆದಂತಹ ಒಂದು ಐತಿಹಾಸಿಕ ಸತ್ಯಾಗ್ರಹ ಆಗಿರಬಹುದು. ಮುಂದಿನ ಎಲ್ಲ ಸತ್ಯಾಗ್ರಹಗಳಲ್ಲಿ ಬಹಳ ಯಶಸ್ವಿಯಾಗಿ ಜನರ ಸಹಭಾಗಿತ್ವದಲ್ಲಿ ಹೋರಾಟ ಮಾಡಿದಂಥ ಘಟನೆಗಳು ಅದೆಷ್ಟೋ ಇದೆ. ಎಡನೀರು ಶ್ರೀಮಠದ ಸನಿಹದ ಕೆರೆಮೂಲೆ ಎಂಬ ಗ್ರಾಮೀಣ ಪ್ರದೇಶದ ಮಧ್ಯಮ ವರ್ಗದ ಕೃಷಿ ಕುಟುಂಬದಲ್ಲಿ ದಿವಂಗತ ಕೊರಗಪ್ಪ ಪೂಜಾರಿ, ದಿವಂಗತ ಪುಳ್ಳುಣ್ಣಿ ದಂಪತಿಯ 4 ಮಕ್ಕಳಲ್ಲಿ 3ನೇಯವರಾಗಿ ಜನಿಸಿದ ಭಾಸ್ಕರರ ಬಾಲ್ಯಕಾಲವು ಅಷ್ಟೇನು ಸುಖಕರವಾದದ್ದಾಗಿರಲಿಲ್ಲ. ಪುಟ್ಟ ಹೊಲದಲ್ಲಿ ಬೇಸಾಯ ನಡೆಸುತ್ತಿದ್ದ ತಂದೆಯ ಆದಾಯವೇ ಕುಟುಂಬದ ಮೂಲ. ತೀರಾ ಎಳವೆಯಲ್ಲೇ ಮುಂಜಾನೆ 5 ಗಂಟೆಗೆ ಎದ್ದು ತಂದೆಯ ಜೊತೆ ಗದ್ದೆ ಉಳಲು ತೆರಳುತ್ತಿದ್ದ ಭಾಸ್ಕರರು ಬಾಳ ಕಾಠಿಣ್ಯವನ್ನು ಪುಟ್ಟ ಹರೆಯದಲ್ಲೇ ಅನುಭವಿಸಿದವರು. ಬಡತನ ಕಲಿಸುವ ಪಾಠ ಸುಖದಿಂದ ಬಾರದಲ್ಲವೇ? ಆ ದಿನಗಳು ನಿಜಕ್ಕೂ ಅವರ ಬದುಕಿನ ಮೂಲ ಪಾಠವಾಗಿತ್ತು. ಉದ್ದು ಬಿದ್ದು ಬಳಲಿ ಬಂದು ಸ್ನಾನ ಮುಗಿಸಿ ಗುಡ್ಡುಕು ಚಾ ಹೀರಿ ಹೆಗಲಲ್ಲಿ ಜೋಡಿಗೆ ತೂಗಿ ಶಾಲೆಗೆ ಓಡುತ್ತಿದ್ದ. ಗುಡ್ಡಕಾಡನ್ನು ಕ್ರಮಿಸಿ ಅರ್ಧ ತಾಸು ನಡೆದು ಎಡನೀರು ಸರ್ಕಾರಿ ಶಾಲೆಗೆ. 8ನೇ ತರಗತಿ ಬಳಿಕ ಎಡನೀರಿನ ಸ್ವಾಮೀಜಿ ಶಾಲೆಯಲ್ಲಿ SSLC-ವರೆಗೆ, ಮುಂದೆ ಕಾಸರಗೋಡು ಸರ್ಕಾರಿ ಕಾಲೇಜಿನಲ್ಲಿ ಪದವಿ ಪೂರ್ವ, ಪದವಿ ವ್ಯಾಸಂಗ. BA ಪದವಿ ಕಲಿಯುತ್ತಿದ್ದಂತೆ ಮುಂದಿನ ವ್ಯಾಸಂಗ ಎಲ್ಲ ನಿಟ್ಟಿನಲ್ಲೂ ಕಷ್ಟಕರ ಎನಿಸಿತು. ಹಾಗೆ ಕಾಲೇಜಿನ ಮೆಟ್ಟಲಿಳಿದಾತ ಉದ್ಯೋಗ ವರಸಿ ಮಾಯಾನಗರಿ ಮುಂಬೈಗೆ ಸೇರಿಕೊಂಡ. ಅಲ್ಲಿ ಉದ್ಯೋಗ ವರಸಿ ಅಲೆದಾಟ, ಸಣ್ಣ ಪುಟ್ಟ ಕೆಲಸ ಮಾಡಿ ದಿನ ಕಳೆಯುತ್ತಿದ್ದ. ಆದರೆ ಊರಿನ ಕರೆ ಅವರ ಕಿವಿಯಲ್ಲಿ ಗುನುಗುನಿಸುತ್ತಿತ್ತು. ಮುಂಬೈಗೆ ಸಲಾಂ, ಊರಿಗೆ ವಾಪಸ್ಸಾದರು. ಆಗ 1976ರ ಸಮಯ. ಭಾಸ್ಕರರು ಇನ್ನು ಮೀಸೆ ಮೊಳೆಯುತ್ತಿದ್ದ 18ರ ಹುಡುಗ. ಭಾರತೀಯ ಜನಸಂಘ ಪಕ್ಷವು ಕಾಸರಗೋಡಿನಲ್ಲಿ ಸಕ್ರಿಯವಾಗಿದ್ದ ಕಾಲವದು. ಉಮಾನಾಥ್ ರಾವ್ರಂಥ ಹಿರಿಯ ಮುಖಂಡರಂತ ಆಕರ್ಷಿತನಾದ ಹುಡುಗ ನೇರ ರಾಜಕೀಯ ಕ್ಷೇತ್ರಕ್ಕೆ ಧುಮುಕಿಯೇ ಬಿಟ್ಟಿದ್ದ. ಭಾರತೀಯ ಜನತಾ ಯುವ ಮೋರ್ಚಾದಲ್ಲಿ ತಳಮಟ್ಟದಿಂದ ತನ್ನ ಸಾರ್ವಜನಿಕ ಬದುಕಿಗೆ ನಾಂದಿ ಹಾಡಿದ್ದರು. ಅಪಾರ ಓದುವ ಹವ್ಯಾಸ ಮೈಗೂಡಿಸಿಕೊಂಡಿದ್ದ ತರುಣ ಅವಾಗಲೇ ತನ್ನ ಶ್ರೇಷ್ಠ ವಾಂಗ್ಮಯತೆಯಿಂದಲೂ ಕ್ರಿಯಾಶೀಲ ಓಡಾಟದಿಂದಲೂ ಎಲ್ಲರ ಗಮನ ಸೆಳೆದಿದ್ದರು. ಹಾಗೆ ಯುವ ಮೋರ್ಚಾದ ಮಂಡಲ, ಜಿಲ್ಲೆಯ ಅಧ್ಯಕ್ಷಾದಿ ಪ್ರಮುಖ ಹುದ್ದೆಗಳನ್ನು ನಿಭಾಯಿಸಿ ರಾಜ್ಯ ಉಪಾಧ್ಯಕ್ಷ ಪದವಿಯನ್ನು, ರಾಷ್ಟ್ರೀಯ ಕೌನ್ಸಿಲ್ ಸದಸ್ಯನೆಂಬ ಅಖಿಲ ಭಾರತ ಮಟ್ಟದ ಸ್ಥಾನವನ್ನು ಅಲಂಕರಿಸಿದರು. ಈ ಸಂದರ್ಭದಲ್ಲಿ ಪಕ್ಷದ ವರಿಷ್ಠರಾದ ಓ ರಾಜಗೋಪಾಲ್, KG ಮಾರಾರ್, PP ಮುಕುಂದನ್ ಮೊದಲಾದವರ ನಿಕಟ ಸಂಪರ್ಕ ಅವರಿಗುಂಟಾಯಿತು.
ಮುಂದೆ ಕೆಲಕಾಲ ಪಕ್ಷದ ಕಾರ್ಮಿಕ ಸಂಘಟನೆಯಾದ ಭಾರತೀಯ ಲೇಬರ್ ಯೂನಿಯನ್ನ ಜಿಲ್ಲಾಧ್ಯಕ್ಷರಾದರು. ಬಿಎಂಎಸ್ ಕಾರ್ಮಿಕ ಸಂಘಟನೆಯ ಜಿಲ್ಲಾ ಮುಖಂಡರಾಗಿಯೂ ಬಳಿಕ ಬಿಜೆಪಿ ಪಕ್ಷದಲ್ಲೂ ಪ್ರಜ್ವಲಿಸಿದರು. ಈ ಅವಧಿಯಲ್ಲಿ ಕಾಸರಗೋಡು ಜಿಲ್ಲೆ ರೂಪೀಕರಣೆಗಾಗಿ ತೀವ್ರ ರೀತಿಯ ಹೋರಾಟಗಳು ನಡೆಯುತ್ತಿದ್ದವು. ವಿವಿಧ ಪಕ್ಷ ಸಂಘಟನೆಗಳು ಹೋರಾಟ ಕಣದಲ್ಲಿದ್ದವು. ಬಿಜೆಪಿ ಪಕ್ಷದ ನೇತೃತ್ವದಲ್ಲಿ ಕಾಸರಗೋಡು ತಾಲೂಕು ಕಚೇರಿ ಮುಂಭಾಗದಲ್ಲಿ ನಡೆದಿದ್ದ ಅನಿಶ್ಚಿತಾವಧಿ ನಿರಾಹಾರ ಸತ್ಯಾಗ್ರಹ ಈ ಪೈಕಿ ಹೋರಾಟಗಳಲ್ಲಿ ಅತ್ಯಂತ ಗಮನ ಸೆಳೆದಿತ್ತು. ಬಿಜೆಪಿಯ ನಿರಾಹಾರ ಸತ್ಯಾಗ್ರಹಕ್ಕಾಗಿ ಕಣಕ್ಕಿಳಿಸಿದ 5 ಪ್ರಮುಖ ನಾಯಕರಲ್ಲಿ ಅತಿ ಕಿರಿಯ ಸದಸ್ಯ ಕೇವಲ 24ರ ಹರೆಯದ ಕೆ ಭಾಸ್ಕರರಾಗಿದ್ದರು. ಉಳಿದ 4 ಅಂದಿನ ಜಿಲ್ಲೆಯ ಹಿರಿಯ ಮುತ್ಸದ್ದಿಗಳೇ ಆಗಿದ್ದ ಮಡಿಕೈ ಕಮ್ಮಾರನ್, ಉಮಾನಾಥರಾವ್, ಟಿ.ಆರ್.ಕೆ. ಭಟ್ ಹಾಗೂ ಎಚ್. ಶಂಕರಾಳ್ವ ಅವರಾಗಿದ್ದರು. ಅವರ ಜೊತೆಗೆ ಅತಿ ಕಿರಿಯನಾಗಿದ್ದ ಭಾಸ್ಕರರು ಕೂಡ 5 ದಿನಗಳ ಕಾಲ ನಿರಾಹಾರ ಸತ್ಯಾಗ್ರಹ ನಡೆಸಿದರು. ಬಿಜೆಪಿಯು ಜಿಲ್ಲೆಗಾಗಿ ನಡೆಸಿದ ಧರಣಿ ಮುಷ್ಕರ, ಜಾಥಾ, ದಿಗ್ಬಂಧನಗಳಂತಹ ಹೋರಾಟಗಳಲ್ಲೂ ಮುಂಚೂಣಿಯಲ್ಲಿ ನಿಂತರು. ಹಾಗೆ ಕಣ್ಣೂರು ಜಿಲ್ಲೆಯ ಭಾಗವಾಗಿದ್ದ ಕಾಸರಗೋಡು 1984ರಿಂದ ಸ್ವತಂತ್ರ ಜಿಲ್ಲೆಯಾಗಿ ರೂಪುಗೊಂಡಿತು. ಜಿಲ್ಲೆ ರೂಪೀಕರಣಕ್ಕಾಗಿ ನಡೆದ ಯಶಸ್ವಿ ಹೋರಾಟಗಳ ಪುಟಗಳಲ್ಲಿ ಭಾಸ್ಕರರ ಹೆಸರು ಅಚ್ಚಳಿಯದಾಯಿತು. ರಾಜಕೀಯದ ಪಾಲಿಟಿಕ್ಸ್ ಪಥ್ಯವಾಗದೆ ಬಂದಾಗ ಈ ರಂಗದಿಂದ ದೂರ ಉಳಿದ ಅವರಲ್ಲಿ ಕನ್ನಡದ ಕಿಚ್ಚು ಆರದೆ ಉಳಿದುಕೊಂಡಿತ್ತು. ಕುಟುಂಬ ನಿರ್ವಹಣೆಗೊಂದು ದಾರಿ ಎಂದು ಮೇಲುನೋಟಕ್ಕೆ ಹೇಳಬಹುದಾದರೂ ಕನ್ನಡವೆನೆ ಕುಣಿದಾಡುವ ಆ ವ್ಯಕ್ತಿಯು ಕನ್ನಡ ಪತ್ರಿಕಾ ರಂಗಕ್ಕಿಳಿದರು. ಕಾಸರಗೋಡಿನ ಪ್ರಥಮ ಕನ್ನಡ ದಿನಪತ್ರಿಕೆಯಾಗಿ ಗಡಿನಾಡು ಪತ್ರಿಕೆ 1990ರಲ್ಲಿ ಹೊರಬಂದಾಗ ಅದರ ಸಂಪಾದಕರಾದರು. 2 ವರ್ಷ ಕಾಲ ಸತ್ರಿ ಪತ್ರಿಕೆ ಮುನ್ನಡೆಸಿ ಮುಂದೆ ಬಯ್ಯಮಲ್ಲಿಗೆ ಪತ್ರಿಕೆಯ ಸಂಪಾದಕರಾಗಿ ಕೆಲಕಾಲ ಸೇವೆ ಸಲ್ಲಿಸಿ 1992ರಲ್ಲಿ ಸ್ವಂತವಾಗಿ ಪ್ರತಿಸೂರ್ಯ ಎಂಬ ಪತ್ರಿಕೆಯನ್ನು ಹೊರತಂದರು. 1 ದಶಕ ಕಾಲ ಕಾಸರಗೋಡಿನ ಎಲ್ಲ ಆಗುಹೋಗುಗಳ ಜೊತೆಗೆ ಸ್ಪಂದಿಸಿದ ಪ್ರತಿಸೂರ್ಯವು ಕಾಸರಗೋಡಿನ ಮನೆ ಮಾತಾಯಿತು. ಹಾಗೆ ಭಾಸ್ಕರರು ಪ್ರತಿಸೂರ್ಯ ಭಾಸ್ಕರನೆಂದೇ ಪ್ರಚಲಿತರಾದರು. ನನಗೆ ಬಹಳ ಕುತೂಹಲ ಅಂತ ಹೇಳಿದ್ರೆ ಏನಾದರೂ ಒಂದು ಪತ್ರಿಕೆ ಆರಂಭಿಸಬೇಕು, ಕನ್ನಡದಲ್ಲಿ ಕಾಸರಗೋಡಿನವರದೇ ಆದಂತಹ ಒಂದು ಪತ್ರಿಕೆ ಬೇಕು. ಆ ದೃಷ್ಟಿಯಿಂದ ಆರಿಕಾಡಿ ಶ್ರೀನಿವಾಸ ಎಂಬವರ ಪ್ರಕಾಶನದಲ್ಲಿ ಗಡಿನಾಡು ಎಂಬ ಪತ್ರಿಕೆಯನ್ನ ಮಾಡಬೇಕೆಂಬವರು ನನ್ನಲ್ಲಿ ಕೇಳಿಕೊಂಡಾಗ ಅದರ ಸಂಪೂರ್ಣ ಜವಾಬ್ದಾರಿಯನ್ನು ನಾನು ವಹಿಸಿಕೊಂಡು ಆರಂಭದಲ್ಲಿ 2 ವರ್ಷ ಗಡಿನಾಡು ಪತ್ರಿಕೆಯನ್ನ ಆರಂಭ ಮಾಡಿ ಕೊನೆಗೆ ಮೋಹನಪ್ಪ ಅವರ ನೇತೃತ್ವದಲ್ಲಿ ಬಯ್ಯಮಲ್ಲಿಗೆ ಎಂಬ ಪತ್ರಿಕೆಯನ್ನ ನನ್ನ ಸಂಪಾದಕತ್ವದಲ್ಲಿ 2 ವರ್ಷಗಳನ್ನು ಅದನ್ನು ಮುಂದುವರಿಸಿಕೊಂಡು ಮತ್ತೆ ನನ್ನದೇ ಆದಂತಹ ನೇತೃತ್ವದಲ್ಲಿ ಪ್ರತಿಸೂರ್ಯ ಎಂಬ ಪತ್ರಿಕೆಯನ್ನ ನಿರಂತರವಾಗಿ 13 ವರ್ಷಗಳ ಕಾಲ ಕಾಸರಗೋಡಿನಲ್ಲಿ ಒಂದು ಪತ್ರಿಕೆಯನ್ನ ಆರಂಭಿಸಿ ಬಹಳ ಜನಪ್ರಿಯವಾಗಿ ಕನ್ನಡಿಗರ ಮನಗಳಿಗೆ ಮುಟ್ಟುವ ಹಾಗೆ ಪತ್ರಿಕೆಯನ್ನ ನಡೆಸಿದಂತಹ ಒಂದು ಸಂದರ್ಭವನ್ನು ಈ ಸಂದರ್ಭದಲ್ಲಿ ನೆನಪು ಮಾಡಿಕೊಳ್ಳುತ್ತಿದ್ದೇನೆ. ಆದರೆ ಬರಬರುತ್ತೆ ಏನಾಯ್ತು ಅಂತ ಹೇಳಿದ್ರೆ ಇವಾಗಿನ ತಾಂತ್ರಿಕ ಕಾರಣಗಳಿಂದ ಪತ್ರಿಕೆಯನ್ನ ನಿಲ್ಲಿಸಬೇಕಾಗಿ ಬಂತು. ಆ ಸಂದರ್ಭದಲ್ಲಿ ಪತ್ರಿಕೆ ಕಳೆದ 13 ವರ್ಷಗಳಲ್ಲಿ ನಡೆಸಿದ ಸಂದರ್ಭದಲ್ಲಿ ಪ್ರತಿ ವರ್ಷ ಅದರ ವಾರ್ಷಿಕೋತ್ಸವವನ್ನು ಬಹಳ ವಿಜೃಂಭಣೆಯಿಂದ ಸಾಹಿತಿಗಳಾಗಿರ್ಬೋದು, ಯಕ್ಷಗಾನ ಕಲಾವಿದರಾಗಿರಬಹುದು, ಅವರನ್ನೆಲ್ಲ ಗುರುತಿಸಿ ಸನ್ಮಾನಿಸುವಂತಹ ಕಾರ್ಯಕ್ರಮವನ್ನು ಬಹಳಷ್ಟು ಕಾರ್ಯಕ್ರಮವನ್ನು ನಿರಂತರ ಮಾಡ್ತಾ ಇದ್ದೆ. ಯಕ್ಷಗಾನದ ಮೇರು ಕಲಾವಿದ ಕುಂಬಳೆ ಸುಂದರರಾವ್ ಅವರನ್ನು ಗೋಪಾಲಕೃಷ್ಣ ದೇವಸ್ಥಾನದಲ್ಲಿ ಸನ್ಮಾನಿಸಿರುವಂಥದ್ದು, ಗೋಪಾಲ ಕೃಷ್ಣ ಮಾಸ್ಟರ್ ಆಗಿರ್ಬೋದು, ರಾಜ್ಯ ಪ್ರಶಸ್ತಿ ಯಕ್ಷಗಾನದ ಭೀಷ್ಮ ಶ್ರೇಣಿ ಗೋಪಾಲಕೃಷ್ಣ ಭಟ್ ಆಗಿರ್ಬೋದು, ತುಳು ಸಂಶೋಧಕರಾಗಿರುವಂತಹ ವೆಂಕಟರಾಜ ಪುಣಿಕಿತಾಯಿ ಆಗಿರ್ಬೋದು, ರಾಷ್ಟ್ರ ಪ್ರಶಸ್ತಿ ವಿಜಯದಂತ ಕೆಲವು ಅಧ್ಯಾಪಕರು, ಕನ್ನಡದ ಹೋರಾಟಗಾರರಾಗಿರುವಂತಹ ಮಾಜಿ ಶಾಸಕರಾಗಿರುವಂತಹ UP ಕುಣಿಕೊಳ್ಳಾಯವರ 60ನೇ ಷಷ್ಠ್ಯಾಬ್ದಿ, ಈ ರೀತಿ ಹಲವಾರು ವ್ಯಕ್ತಿಗಳನ್ನ ಗುರುತಿಸಿ ಸನ್ಮಾನಿಸುವುದು ಮಾತ್ರವಲ್ಲ, ಕರ್ನಾಟಕದಿಂದ ಹಲವು ಸಾಹಿತಿಗಳನ್ನ ವಿದ್ವಾಂಸರನ್ನು ಕರೆಸಿಕೊಂಡು ವಿವಿಧ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳುವಂತಹ ಈ ಕೆಲಸವನ್ನು ಪತ್ರಿಕೆಯ ಮೂಲಕ ಮಾಡುತ್ತಿದ್ದೆ. ಅದೇ ರೀತಿ ಪತ್ರಿಕೆಯ ಮೂಲಕ ಒಂದು ಕನ್ನಡದ ಜಾಗೃತಿಯನ್ನು ಮೂಡಿಸುವಂತ ಕೆಲಸವನ್ನು ಆ ಸಂದರ್ಭದಲ್ಲಿ ಮಾಡ್ತಾ ಇದ್ದೆ. ಪ್ರತಿಸೂರ್ಯವು ಸುದ್ದಿ ಪತ್ರಿಕೆ ಮಾತ್ರವಾಗಿರದೆ ಕಾಸರಗೋಡಿನ ಸಾಂಸ್ಕೃತಿಕ ವಲಯದಲ್ಲೂ ಹೆಗ್ಗುರುತನ್ನು ದಾಖಲಿಸಿತು. ಪತ್ರಿಕೆಯ ಆಶ್ರಯದಲ್ಲಿ ಕಾಸರಗೋಡಿನಲ್ಲಿ ನಿರಂತರವಾಗಿ ಶ್ರೇಷ್ಠ ಸಾಂಸ್ಕೃತಿಕ ಕಾರ್ಯಕ್ರಮಗಳು, ಚಟುವಟಿಕೆಗಳು ನೆರವೇರಿದವು.
ಪ್ರತಿಸೂರ್ಯದ ವೈವಿಧ್ಯ ಕಾರ್ಯಕ್ರಮಗಳಲ್ಲಿ ಕರ್ನಾಟಕದಿಂದ ಮಂತ್ರಿ ಮಹೋದಯರು, ಚಿತ್ರರಂಗದ ದಿಗ್ಗಜರ ಸಹಿತ ಕಲಾವಿದರು ಪಾಲ್ಗೊಳ್ಳುತ್ತಿದ್ದರು. ಯಕ್ಷಭೀಷ್ಮ ಶೇಣಿ, ಕುಂಬ್ಳೆ, ವಿದ್ವಾನ್ ಕುಣಿಚಿತ್ತಾಯ, ಯಕ್ಷ ಶಿಕ್ಷಕ ಉಪ್ಪಳ ಕೃಷ್ಣ ಮಾಸ್ಟರ್, ಕನ್ನಡ ನಾಯಕ UP ಕುಣಿಕುಳ್ಳಾಯ ಮೊದಲಾದ ಹಿರಿಯ ಹರಿಕಾರರನ್ನು ಹೃದಯವಾಗಿ ಸನ್ಮಾನಿಸಲಾಯಿತು. ವಿವಿಧ ಕ್ಷೇತ್ರೋತ್ಸವ ಸಂದರ್ಭಗಳಲ್ಲಿ ವಿಶೇಷ ಸಂಚಿಕೆಗಳನ್ನು ಹೊರತರಲಾಯಿತು. 1991ರ ಮದ್ದೂರು ಮೂಡಪ್ಪ ಸೇವೆಯ ಸಂದರ್ಭದಲ್ಲಿ ಪ್ರತಿಸೂರ್ಯವು ಸುಂದರ ಸ್ಮರಣ ಸಂಚಿಕೆಯನ್ನು ಇಳಿಸಿತು. ಕಾಸರಗೋಡಿನ ಕನ್ನಡದ ಕೈಗನ್ನಡಿ ಎಂದೇ ಪ್ರತಿಸೂರ್ಯ ಅರಿಯಲ್ಪಡುತ್ತಿತ್ತು. ಅಲ್ಲದೆ ಕರ್ನಾಟಕ ಮಾಧ್ಯಮ ಲೋಕದಲ್ಲಿಂದು ಹೆಮ್ಮರವಾಗಿರುವ ಡಾಕ್ಟರ್ ಮೋಹನ್ ಕುಂಟಾರು, ಡಾಕ್ಟರ್ ಸದಾನಂದ ಪೆರ್ಲ, ಬಾಲಕೃಷ್ಣ ಹೊಳ್ಳ ಮೊದಲಾದ ಹತ್ತಿರತರು ಪ್ರತಿಸೂರ್ಯದ ಸಂತತಿಗಳಾಗಿದ್ದಾರೆ. ಕನ್ನಡ ಚಿತ್ರರಂಗದಲ್ಲಿ ಸದ್ದು ಮಾಡುತ್ತಿರುವ ನವರಸ ನಟ MK ಮಠ ಕೂಡ ಒಂದೊಮ್ಮೆ ಪ್ರತಿಸೂರ್ಯದ ಗರಡಿಯಲ್ಲಿ ಪತ್ರಕರ್ತರಾಗಿ ದುಡಿದಿದ್ದರು. 90ರಿಂದ 2000ವರೆಗಿನ ಅವಧಿ ಕಾಸರಗೋಡಿನಲ್ಲಿ ಕನ್ನಡ ಪತ್ರಿಕಾ ರಂಗದ ಸುವರ್ಣ ಯುಗ. 4 ಕನ್ನಡ ಪತ್ರಿಕೆಗಳು ಇಲ್ಲಿಂದ ಬೆಳಕು ಕಾಣುತ್ತಿದ್ದವು. ಆದರೆ ಆಧುನಿಕ ತಂತ್ರಜ್ಞಾನವೆಂಬ ಪಿಡುಗು ಎಲ್ಲ ಕ್ಷೇತ್ರಗಳಂತೆಯೇ ಪತ್ರಿಕಾ ವಲಯವನ್ನು ಆವರಿಸಿತು. ಆಫ್ಸೆಟ್ನ ಕಾರ್ಬಾರ್ನ ನಡುವೆ ಮೊಳೆಯಚ್ಚುಗಳ ಪತ್ರಿಕೆಗಳು ತರಗೆಲೆಗಳಂತೆ ಉರುಳಿದವು. 2002ರಲ್ಲಿ ಅನಿವಾರ್ಯವಾಗಿ ಪ್ರತಿಸೂರ್ಯವು ಮುಚ್ಚಲ್ಪಟ್ಟಿತು. ಆ ಹೊತ್ತಿನಲ್ಲಿ ಭಾಸ್ಕರರು ಬಹುವಾಗಿ ನೊಂದುಕೊಂಡರು. ಪತ್ರಿಕೆಯನ್ನು ಆಫ್ಸೆಟ್ ಮುದ್ರಣಕ್ಕೆ ಬದಲಾಯಿಸಲು ಹೆಣಗಾಡಿದರು. ಆರ್ಥಿಕ ಮೂಲಕ್ಕಾಗಿ ಓಡಾಡಿದರು. ಇದ್ದಷ್ಟು ಕಾಲ ಕನ್ನಡದ ಹಿತರಕ್ಷಣೆ ಮಾಡಿದ ಪತ್ರಿಕೆಯನ್ನು ರಕ್ಷಿಸಲು ಆ ಪತ್ರಿಕೆಯ ಫಲವನ್ನು ಉಂಡಿದ್ದ ಕನ್ನಡ ನಾಯಕರು ಕೂಡ ಹಿಂಜರಿದರು. ಹಾಗೆ ಕಾಸರಗೋಡಿನಲ್ಲಿ ಮುಂದೆ ಕನ್ನಡಿಗರು ನಡೆಸುವ ಕನ್ನಡ ಪತ್ರಿಕೆಯೇ ಇಲ್ಲವಾಯಿತು. ಆರ್ಥಿಕವಾಗಿ ತಾನು ಕೈ ಸುಟ್ಟುಕೊಂಡಿದ್ದರೂ ತನ್ನ ಪತ್ರಿಕೆಯು ಸಾಮಾಜಿಕವಾಗಿ ನೆಲೆ ಕಲ್ಪಿಸಿದೆ. ಪತ್ರಿಕೆ ಮೂಲಕ ಕನ್ನಡದ ಸೇವೆ ಮಾಡಲು ಸಾಧ್ಯವಾಗಿದೆ ಎಂಬ ಅಭಿಮಾನದ ಮಾತು ಈ 58ರ ಮನುಷ್ಯನದ್ದು. ನಮಗೆ ಗೊತ್ತಿರಬಹುದು ಪ್ರಸ್ತುತ ಕನ್ನಡಿಗರ ಕಾಸರಗೋಡಿನ ಸ್ಥಿತಿಗತಿಗಳು. ಒಂದು ಕಾಲದಲ್ಲಿ ಕಾಸರಗೋಡಿನ ನೀಲೇಶ್ವರ ತನಕ ಕನ್ನಡದ ಶಾಲೆಗಳು ಇದ್ದು ಬಹಳಷ್ಟು ಕನ್ನಡದ ವಿದ್ಯಾರ್ಥಿಗಳ ಸಮೇತ ನೌಕರರು ಸಮೇತ ಇದ್ದಂತಹ ಸಂದರ್ಭದಲ್ಲಿ ಇವಾಗ ಕನ್ನಡದ ಸಂಖ್ಯೆ, ವಿದ್ಯಾರ್ಥಿಗಳ ಸಂಖ್ಯೆ, ಕನ್ನಡ ನೌಕರರ ಸಂಖ್ಯೆ ಬಹಳಷ್ಟು ಕ್ಷೀಣಿಸ್ತಾ ಇದೆ. ಮಾತ್ರವಲ್ಲ, ಒಂದು ಭಾಗದಿಂದ ಕನ್ನಡ ಭಾಷೆ, ಕನ್ನಡ ಸಂಸ್ಕೃತಿಯ ಮೇಲೆ ಒಂದು ದಬ್ಬಾಳಿಕೆ ಕೂಡ ನಡೀತಾ ಇದೆ. ಇದನ್ನ ವಿರೋಧಿಸಿ ಕನ್ನಡಿಗರಲ್ಲಿ ಜಾಗೃತಿಯನ್ನುಂಟು ಮಾಡಬೇಕು. ಕನ್ನಡಿಗರನ್ನೆಲ್ಲ ರಾಜಕೀಯೇತರವಾಗಿ ಯಾವುದೇ ಪಕ್ಷದ ಅಥವಾ ಪಂಗಡದ ಗುಂಪುಗಾರಿಕೆ ಇಲ್ಲದೆ ಕನ್ನಡಿಗರನ್ನು ಒಂದೇ ಸೂರಿನಡಿಯಲ್ಲಿ ಅವರನ್ನ ಧರಿಸುವಂತಹ ಒಂದು ಮಹತ್ತರವಾದ ಕೆಲಸವನ್ನು ಮಾಡಬೇಕೆಂಬ ಉದ್ದೇಶದಿಂದ ನಮ್ಮ ಪ್ರಖ್ಯಾತ ಸರೋವರ ದೇವಸ್ಥಾನ ಅನಂತಪುರದಲ್ಲಿ ರಾಷ್ಟ್ರೀಯ ಕನ್ನಡ ಸಿರಿ ಸಮ್ಮೇಳನ ಎಂಬಂತಹ ಒಂದು ಬೃಹತ್ ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಿಕ್ಕೆ ನಾವು ನಮ್ಮ ಗೆಳೆಯರೊಂದಿಗೆ ಸೇರಿಕೊಂಡು ತೀರ್ಮಾನಿಸಿದ್ದೇವೆ. ಕಾಸರಗೋಡಿನಲ್ಲಿ ಕನ್ನಡಕ್ಕೆ ಅನ್ಯಾಯವಾದಾಗಲೆಲ್ಲ ಭಾಸ್ಕರರು ತೊಡೆ ತಟ್ಟಿ ಕಣಕ್ಕಿಳಿಯುತ್ತಿದ್ದರು. 80ರ ದಶಕದಲ್ಲಿ ಒಂದೊಮ್ಮೆ ಅಂದಿನ ಕೇರಳ ಮುಖ್ಯಮಂತ್ರಿ ಕೆ ಕರುಣಾಕರನ್ ಅವರು ಅಧಿಕೃತ ಕಾರ್ಯಕ್ರಮ ನಿಮಿತ್ತ ಕಾಸರಗೋಡಿಗೆ ಆಗಮಿಸಿದ್ದರು. ಕನ್ನಡ ಹೋರಾಟ ತೀವ್ರ ಸ್ವರೂಪ ತಾಳಿದ್ದ ಕಾಲವದು. ಮುಖ್ಯಮಂತ್ರಿಯ ಮುಂದೆ ಕನ್ನಡ ಬೇಡಿಕೆ ಮುಂದಿರಿಸಿ ಕರಿಪತಾಕೆಯ ಪ್ರತಿಭಟನೆ ಪ್ರದರ್ಶಿಸಲು 30 ಮಂದಿ ಹಿಂದಿನ ದಿನ ರೆಡಿಯಾಗಿದ್ದರು. ಆದರೆ ಮಾರನೇ ದಿನ CM ಬಂದಾಗ ಅಲ್ಲಿ ಕರಿಪತಾಕೆ ಪ್ರದರ್ಶಿಸಿ ಪೊಲೀಸ್ ಬಂಧನಕ್ಕೊಳಗಾಗಲು ಧೈರ್ಯ ತಾಳಿ ಮುಂದೆ ಬಂದದ್ದು ಅಂದಿನ ಬಿಸಿ ರಕ್ತದ ತರುಣ ಭಾಸ್ಕರ ಸಹಿತ ಒಟ್ಟು 5 ಮಾತ್ರವಾಗಿದ್ದರು. ಹಾಗೆ ಪೊಲೀಸ್ ಆತಿಥ್ಯವನ್ನು ಹೆಮ್ಮೆಯಿಂದಲೇ ಸ್ವೀಕರಿಸಿದ್ದರು. ಹಿರಿಯರಾದ ಕಯ್ಯಾರ, ಕುಣಿಕುಳ್ಳಾಯ, ಗಂಗಾಧರ ಭಟ್, ವೇಣುಗೋಪಾಲ್ ಕಾಸರಗೋಡು ಮೊದಲಾದವರ ಜೊತೆಗೆ ಭಾಸ್ಕರರು ಕನ್ನಡದ ಗಡಿ ಕಾಯಲು, ಗುಡಿ ಕಾಯಲು ಮುಂಚೂಣಿಯಲ್ಲಿದ್ದರು. ಕುಣಿಕುಳ್ಳಾಯರು ಅಧ್ಯಕ್ಷರಾಗಿದ್ದ ವೇಳೆ ಕರ್ನಾಟಕ ಸಮಿತಿಯ ಕಾರ್ಯದರ್ಶಿಯಾಗಿ ಅಗ್ರಮಾನ್ಯ ಸೇವೆ ಸಲ್ಲಿಸಿದ ಅನುಭವವು ಸೂರ್ಯನ ಅನ್ವರ್ಥನಾಮ ಹೊತ್ತ ಈ ಮನುಷ್ಯನಿಗಿದೆ. ಮಲಯಾಳೀಕರಣ ಯತ್ನದ ಭಾಗವಾಗಿ ಕೇರಳ ಸರ್ಕಾರವು ಕಾಸರಗೋಡಿನ ಕನ್ನಡ ಶಾಲೆಗಳಿಗೆ ಮಲಯಾಳ ಪುಸ್ತಕ ವಿತರಿಸಿ ಅದನ್ನು ಕಲಿಸಲು ಒತ್ತಡ ಹೇರಿದಾಗ ಕನ್ನಡ ಸಂರಕ್ಷಣಾ ಸಮಿತಿಯ ನೇತೃತ್ವದಲ್ಲಿ ಅಂದು ಸುಮಾರು 3,000ದಷ್ಟು ವಿದ್ಯಾರ್ಥಿಗಳು ಹಾಗೂ ಕನ್ನಡಿಗರು ಸೇರಿ ನಡೆಸಿದ ಐತಿಹಾಸಿಕ ಹೋರಾಟವು ಇಂದಿಗೂ ಸ್ಮರಣೀಯ. ಜಿಲ್ಲಾಧಿಕಾರಿ ಕಚೇರಿಯ ಮುಂದೆ ಮುತ್ತಿಗೆ ಏರ್ಪಡಿಸಿ ಮಲಯಾಳ ಪುಸ್ತಕಗಳನ್ನು ಸುಟ್ಟು ಹಾಕಿದ ಆ ಹೋರಾಟ ಜ್ವಾಲೆಯು ಸರ್ಕಾರವನ್ನು ಕಣ್ಣು ತೆರೆಸಿತ್ತು. ಸರ್ಕಾರವು
ತನ್ನ ನಿರ್ಧಾರವನ್ನೇ ಕೈಬಿಟ್ಟಿತ್ತು. ಆ ಯಶಸ್ವಿ ಹೋರಾಟದ ಮುಂಚೂಣಿಯಲ್ಲಿ ಕೆ ಭಾಸ್ಕರ ಹಾಗೂ ಕಾಸರಗೋಡು ಚಿನ್ನ ಸಹಿತ ಮುಖಂಡರು ಎದೆ ಬಿಚ್ಚಿ ನಿಂತಿದ್ದರೆಂದು ಅಂದಿನ ವಿದ್ಯಾರ್ಥಿಗಳು ಇಂದು ಸ್ಮರಿಸುತ್ತಾರೆ. ಪತ್ರಿಕೆಯ ಮೂಲಕ ಒಂದು ಕನ್ನಡದ ಜಾಗೃತಿಯನ್ನು ಮೂಡಿಸುವಂತ ಕೆಲಸವನ್ನು ಆ ಸಂದರ್ಭದಲ್ಲಿ ಮಾಡ್ತಾ ಇದ್ದೆ. ಆನಂತರ ಕಾಸರಗೋಡು ಚಿನ್ನ ಅವರು ಇಲ್ಲಿ ಹಮ್ಮಿಕೊಂಡಿರುವಂತಹ ಈ ಮೊದಲು ಸಾಂಸ್ಕೃತಿಕವಾಗಿ ಹಮ್ಮಿಕೊಂಡಿರುವಂತಹ ನಾಯಿ ಬಾಲ ಎಂಬಂತಹ ಒಂದು ವಿಡಂಬನಾತ್ಮಕ ನಾಟಕ, ಲಾರಿ ನಾಟಕ, ಅದು ನಾಟಕ ಕ್ಷೇತ್ರದಲ್ಲಿ ಒಂದು ಇತಿಹಾಸವನ್ನು ಸೃಷ್ಟಿಸಿದಂತಹ ಸಂದರ್ಭ. ಅದರ ಸಂಚಾಲಕತ್ವವನ್ನು ನಾನೇ ವಹಿಸಿಕೊಂಡು ಇಡೀ ಕಾಸರಗೋಡಿನ ಗ್ರಾಮಾಂತರಗಳಿಗೆ ಸಂಚರಿಸಿ ಜನರಲ್ಲಿ ಜಾಗೃತಿಯನ್ನು ಮೂಡಿಸಿದಂತಹ ಸಂದರ್ಭವನ್ನು ನೆನಪಿಸಿಕೊಳ್ತಾ ಇದ್ದೇನೆ. ಆನಂತರ ಯಕ್ಷತೇರು ಎಂಬಂತಹ ಒಂದು ಅದ್ಭುತವಾದ ಸಂಕಲ್ಪವನ್ನು ಕಾಸರಗೋಡು ಚಿನ್ನ ಅವರು ಮಾಡಿದಾಗ ಅದರ ಸಂಚಾಲಕತ್ವವನ್ನು ಕೂಡ ನಾನೇ ವಹಿಸಿಕೊಂಡು ಅವರ ಎಲ್ಲ ಸಾಂಸ್ಕೃತಿಕ ಚಟುವಟಿಕೆಗಳಲ್ಲಿ ತೊಡಗಿಸಿಕೊಂಡು ಅದರ ಸಂಚಾಲಕತ್ವವನ್ನು ನಾನೇ ವಹಿಸಿಕೊಂಡು ಒಂದು ಸಾಂಸ್ಕೃತಿಕ ಕ್ರಾಂತಿಯನ್ನೇ ಮಾಡಿದಂತಹ ಆ ಸಂದರ್ಭಗಳನ್ನು ಕೂಡ ಈ ಸಂದರ್ಭದಲ್ಲಿ ನಾನು ನೆನೆಸಿಕೊಳ್ತಾ ಇದ್ದೇನೆ. ಸಾಂಸ್ಕೃತಿಕ ಕ್ಷೇತ್ರದಲ್ಲೂ ಪ್ರಕಾಶ ಸುರಿಸಿದವರು ಭಾಸ್ಕರ. ಪ್ರತಿಸೂರ್ಯ ಪತ್ರಿಕಾಶ್ರಯದಲ್ಲಿ ನಿರಂತರವಾಗಿ ಸಾಂಸ್ಕೃತಿಕ ಕಾರ್ಯಕ್ರಮ ಸಂಘಟಿಸುತ್ತಿದ್ದರಲ್ಲದೆ ಕಾಸರಗೋಡಿನ ಸಾಂಸ್ಕೃತಿಕ ರಾಯಭಾರಿ ಎಂದೇ ಅರಿಯಲ್ಪಡುವ ಕಾಸರಗೋಡು ಚಿನ್ನ ಅವರ ಜೊತೆಗೂಡಿ ಪ್ರೇಕ್ಷಕರಿದ್ದಲ್ಲಿಗೆ ಸಾಗುವ ನಾಯಿಬಾಲವೆಂಬ ಲಾರಿ ನಾಟಕ, ಸಂಚಾರಿ ಯಕ್ಷಗಾನ ಪ್ರದರ್ಶನ ನೀಡಿದ್ದ ಯಕ್ಷತೇರು, ಗೀತ ಸಂಗೀತ ಯಾತ್ರೆ ಮೊದಲಾದ ವಿಭಿನ್ನ ಪ್ರಯೋಗಗಳಿಂದ ಕಾಸರಗೋಡಿನಲ್ಲಿ ಸಾಂಸ್ಕೃತಿಕ ಕ್ರಾಂತಿ ಎಬ್ಬಿಸುವಲ್ಲಿ ಮುಖ್ಯ ಪಾತ್ರ ವಹಿಸಿದರು. ಲಾರಿ ನಾಟಕದಲ್ಲಿ ಸಂದರ್ಭಕ್ಕನುಸಾರವಾಗಿ ಪಾತ್ರಗಳನ್ನು ನಿರ್ವಹಿಸಿ ಭೇಷ್ ಅನ್ನಿಸಿದ್ದರು. ಧಾರ್ಮಿಕ ವಲಯದಲ್ಲೂ ಕೈಯಾಡಿಸಿದ್ದಾರೆ. ಅನೇಕ ದೈವಸ್ಥಾನಗಳ ಜೀರ್ಣೋದ್ಧಾರ, ಉತ್ಸವ ಸಮಿತಿಗಳಲ್ಲಿ ಅಧ್ಯಕ್ಷ, ಕಾರ್ಯದರ್ಶಿಯಾಗಿ ಕ್ರಿಯಾಶೀಲವಾಗಿ ದುಡಿದಿದ್ದಾರೆ. 1991ರಲ್ಲಿ ನಡೆದಿದ್ದ ಮದ್ದೂರು ಮೂಡಪ್ಪ ಸೇವೆಯ ಸಮಿತಿ ಕಾರ್ಯದರ್ಶಿಯಾಗಿ ಅಹೋರಾತ್ರಿ ದುಡಿದು ಲಕ್ಷಾಂತರ ಮಂದಿ ಭಾಗವಹಿಸಿದ ಮಹಾ ಉತ್ಸವದ ಯಶಸ್ವಿಗೆ ತನ್ನ ಪಾಲಿನ ಕೊಡುಗೆ ನೀಡಿದ್ದರು. ಒಂದೊಮ್ಮೆ ರಾಜಕೀಯ ಕ್ಷೇತ್ರವನ್ನು ಕೈಬಿಟ್ಟಿದ್ದರು. ದಶಕದ ಹಿಂದೆ ಮತ್ತೊಮ್ಮೆ ರಾಜಕೀಯದಲ್ಲಿ ಅದೃಷ್ಟ ಪರೀಕ್ಷಿಸಿದ್ದರು. ಶ್ರೀರಾಮುಲು ಅವರು ಕರ್ನಾಟಕದಲ್ಲಿ BSR ಕಾಂಗ್ರೆಸ್ ಪಕ್ಷ ಸ್ಥಾಪಿಸಿದಾಗ ದಕ್ಷಿಣ ಕನ್ನಡ, ಉಡುಪಿ ಜಿಲ್ಲೆಗಳಲ್ಲಿ ಪಕ್ಷ ಸಂಘಟನೆಗೆ ಶ್ರಮಿಸಿದ್ದ ಅವರು BS ಯಡಿಯೂರಪ್ಪರು KJP ಪಕ್ಷ ರೂಪಿಸಿದಾಗ ಅದರ ದಕ್ಷಿಣ ಕನ್ನಡ ಜಿಲ್ಲಾ ಕಾರ್ಯದರ್ಶಿಯಾಗಿಯೂ ಕೆಲಕಾಲ ಸೇವಾನಿರತರಾಗಿದ್ದರು. ಆದರೆ ಇದು ತನಗೆ ಒಗ್ಗುವುದಲ್ಲವೆಂದು ಅರ್ಥೈಸಿ ಮತ್ತೆ ಕಾಸರಗೋಡಿನತ್ತ ಮುಖ ಮಾಡಿದರು. ಕಾಸರಗೋಡು ಜಿಲ್ಲಾ ಬಿಲ್ಲವ ಸಂಘದ ಉಪಾಧ್ಯಕ್ಷರಾಗಿರುವ ಅವರು ಬಿಲ್ಲವ ಸಂಘ ನೇತೃತ್ವದಲ್ಲಿ ಮಹಿಳೆಯರನ್ನು ಸ್ವಾವಲಂಬಿಯನ್ನಾಗಿಸುವ ಉದ್ದೇಶದಿಂದ ಕಾಸರಗೋಡಿನಲ್ಲಿ ಶ್ರೀನಾರಾಯಣ ಗುರು ವನಿತಾ ಸಹಕಾರಿ ಸೊಸೈಟಿ ಸ್ಥಾಪಿಸಲು ಸಂಪೂರ್ಣ ಓಡಾಟ ನಡೆಸಿದ್ದರು. ಸದ್ರಿ ಸಂಸ್ಥೆಯು 3 ವರ್ಷಗಳಲ್ಲಿ 2 ಕೋಟಿಗಳಿಗೂ ಅಧಿಕ ಮೊತ್ತದ ಹಣಕಾಸು ವ್ಯವಹಾರವನ್ನು ಇಂದು ನಡೆಸುತ್ತಿದೆ. 100 ಮಂದಿ ಫಲಾನುಭವಿಗಳು ಸಾಲ ಪಡೆದು ಸ್ವಾವಲಂಬಿಗಳಾಗಿದ್ದಾರೆ. ಅದರ ಸಲಹಾ ಸಮಿತಿ ಸದಸ್ಯರಾಗಿ ಭಾಸ್ಕರ ಇದ್ದಾರೆ. ಕಡ್ಡಾಯ ಮಲಯಾಳೀಕರಣಕ್ಕೆ ಎದುರಾದ ಐತಿಹಾಸಿಕ ಹೋರಾಟದಲ್ಲಿ ಜಿಲ್ಲಾಧಿಕಾರಿ ಕಚೇರಿಯಲ್ಲಿ ನಡೆದ ಹೋರಾಟದಲ್ಲಿ ಭಾಗವಹಿಸಿದ್ದಾರೆ. ಕನ್ನಡ ಶಾಲೆಗಳಲ್ಲಿ ಮಲಯಾಳಿ ಶಿಕ್ಷಕರ ನೇಮಕಾತಿ ವಿರುದ್ಧ ಯಶಸ್ವಿ ಹೋರಾಟವನ್ನು ನಡೆಸಿದ್ದಾರೆ. PSC ಪರೀಕ್ಷೆಯಲ್ಲಿ ಕನ್ನಡಿಗರಿಗೆ ಅನ್ಯಾಯವಾದಾಗಲೂ ಈ ವ್ಯಕ್ತಿ ಹೋರಾಟ ಕಣದಲ್ಲಿದ್ದರು. ಇದೀಗ ದೇಶಾದ್ಯಂತವಿರುವ ಕನ್ನಡಿಗರನ್ನು, ವಿಶೇಷವಾಗಿ ಕಾಸರಗೋಡಿನ ಸಮಸ್ತ ಕನ್ನಡಿಗರನ್ನು ಒಂದೇ ವೇದಿಕೆಯಡಿಯಲ್ಲಿ ಒಗ್ಗೂಡಿಸಿ ಕನ್ನಡಿಗರ ಶಕ್ತಿ ಪ್ರದರ್ಶಿಸುವ ಹಾಗೂ ಕನ್ನಡಿಗರಲ್ಲಿ ಸ್ವಾಭಿಮಾನ ಮೂಡಿಸುವ ಉದ್ದೇಶದಿಂದ ರಾಷ್ಟ್ರೀಯ ಕನ್ನಡ ಸಿರಿ ಸಮ್ಮೇಳನವೆಂಬ ಚಾರಿತ್ರಿಕ ತ್ರಿದಿನ ಸಮ್ಮೇಳನ ನಡೆಸಲು ಹೊರಟಿದ್ದಾರೆ. ಮೇ ತಿಂಗಳ 1ರಿಂದ 3ರವರೆಗೆ ಕುಂಬಳೆಯ ಅನಂತಪುರದ ಪುಣ್ಯ ನೆಲದಲ್ಲಿ ಈ ಮಹಾ ಸಮ್ಮೇಳನ ನಡೆಯಲಿದೆ. ಸಮ್ಮೇಳನದ ಪ್ರಧಾನ ಸಂಚಾಲಕರು, ಮುಖ್ಯ ರೂವಾರಿಗಳು ಆಗಿರುವ ಭಾಸ್ಕರರು ಹಾಗೆ ಈಗ ಮತ್ತೊಂದು ತುರಾತುರಿಗೆ ಬಿದ್ದಿದ್ದಾರೆ. ಬದುಕಿನಲ್ಲಿ ವಿಶ್ರಾಂತಿಯೇ ಇಲ್ಲದ ಅಪರೂಪದ ಮನುಷ್ಯ, ಸದ್ದಿಲ್ಲದ ಸಾಧಕ, ಹೊಗಳಿಕೆಗೆ ಹಿಗ್ಗದೆ, ತೆಗಳಿಕೆಗೆ ಕುಗ್ಗದೆ, ಬಳಲಿಕೆಯಿಂದ ಜಗ್ಗದೆ ತನ್ನ ದಾರಿಯಲ್ಲಿ ಮುನ್ನುಗ್ಗುತ್ತದೆ ಇದ್ದಾರೆ. ನಾನೆಂದು ನಿಮ್ಮವನು, ನಿಮಗಾಗಿ ಬಂದವನು.
ನಿಮ್ಮವನು ನಿಮಗಾಗಿ ಬಂದವನು ನಾನೆಂದು ನಿಮ್ಮವನು ನಿಮಗಾಗಿ ಬಂದವನು ನನಗ್ಯಾರ ಹಂಗೇನು ನನಗ್ಯಾರ ಭಯವೇನು ಆ ಸಿಂಹದ ಮರಿ ನಾನು ಕೇಳಣ್ಣ ಕೇಳಣ್ಣ ನಾನೆಂದು ನಿಮ್ಮವನು ನಿಮಗಾಗಿ ಬಂದವನು ಹಸುವಿನ ವೇಷದ ಹುಲಿಗಳಿರುವರು ಅವರನ್ನು ಕುಣಿಸೋ ಕಲಿಗಳಿರುವರು ಮೊಸಡೆಯ ಮೀರಿಸೋ ಮನುಜರಿರುವರು ಅವರನ್ನು ಅಳಿಸೋ ಜಾಣರಿರುವರು ಯಾರಿಗೆ ಯಾರು ಇಲ್ಲಿ ರಾಜರು ಅಲ್ಲ ಕೇಳಣ್ಣ ದೇವರು ಒಬ್ಬನ ಬಿಟ್ಟು ದೊಡ್ಡವರಿಲ್ಲ ಕೇಳಣ್ಣ ಈ ಊರೇ ನನ್ನ ಪ್ರಾಣ ಈ ಜನರೇ ನನ್ನ ಪ್ರಾಣ ನಾನೆಂದು ನಿಮ್ಮವನು ನಿಮಗಾಗಿ ಬಂದವನು ನಾನೆಂದು ನಿಮ್ಮವನು ನಿಮಗಾಗಿ ಬಂದವನು ನನಗ್ಯಾರ ಹಂಗೇನು ನನಗ್ಯಾರ ಭಯವೇನು ಆ ಸಿಂಹದ ಮರಿ ನಾನು ಕೇಳಣ್ಣ ಕೇಳಣ್ಣ ನಾನೆಂದು ನಿಮ್ಮವನು ನಿಮಗಾಗಿ ಬಂದವನು ಸೂರ್ಯನ ಮುಂದೆ ಮೋಡ ನಿಲ್ಲದು ನಿಂತರು ಸೂರ್ಯ ಕರಗಿ ಹೋಗನು ಸತ್ಯದ ಮುಂದೆ ಸುಳ್ಳು ನಿಲ್ಲದು ನಿಂತರು ಸುಳ್ಳೇ ಸತ್ಯವಾಗದು ಕಾಲದ ಚಕ್ರದ ನಡುವೆ ನಾವು ನೀವು ಕೇಳಣ್ಣ ಕೆಳಗಡೆ ಇದ್ದವನೊಮ್ಮೆ ಮೇಲಕ್ಕೆ ಬರಲೇಬೇಕಣ್ಣ ಈ ಸತ್ಯ ನನ್ನ ಪ್ರಾಣ ಈ ಪ್ರಾಣ ನಿಮ್ಮದಣ್ಣ ನಾನೆಂದು ನಿಮ್ಮವನು ನಿಮಗಾಗಿ ಬಂದವನು ನಾನೆಂದು ನಿಮ್ಮವನು ನಿಮಗಾಗಿ ಬಂದವನು ನನಗ್ಯಾರ ಹಂಗೇನು ನನಗ್ಯಾರ ಭಯವೇನು ಆ ಸಿಂಹದ ಮರಿ ನಾನು ಕೇಳಣ್ಣ ಕೇಳಣ್ಣ ನಾನೆಂದು ನಿಮ್ಮವನು ನಿಮಗಾಗಿ ಬಂದವನು ಗಳೇ ಹೌದು, ಇಂಥವರು ಲಕ್ಷ್ಯಕ್ಕೊಬ್ಬ ಮಾತ್ರ. ಆದರೆ ಇಂಥ ಸಾಧಕ ಸಂಘಟಕ ಅಪ್ಪಟ ಕನ್ನಡ ಪ್ರೇಮಿಯನ್ನು ನಮ್ಮಂಥವರು ಇನ್ನೂ ಅರಿಯುವ ಪ್ರಯತ್ನವನ್ನು ಮಾಡಲಿಲ್ಲ ಎಂಬ ದುಃಖ ಸತ್ಯವನ್ನು ಹಂಚುತ್ತಾ ಇದು ಈ ಹೊತ್ತಿನ ಅನಾವರಣ. ಮುಂದಿನ ವಾರ ಮತ್ತೋರ್ವ ವಿಶೇಷ ಅತಿಥಿಯೊಂದಿಗೆ ಭೇಟಿಯಾಗೋಣ. ಕ್ಯಾಮರಾಮನ್ ಮುರಳಿ ಉಪ್ಪಂಗಳ ಅವರ ಜೊತೆಗೆ ನಾನು ರವಿ ನಾಯ್ಕಾಪು. ವಂದನೆಗಳು.